ಮಂಗಳೂರು ಪೊಲೀಸ್ ಕಮಿಷನರ್ ಕಚೇರಿಗೆ ಭೇಟಿ ನೀಡಿದ್ದಾರೆ ಖ್ಯಾತ ನಟಿ ರಚಿತಾ ರಾಮ್. ವೈಯಕ್ತಿಕ ಕಾರ್ಯಕ್ರಮಗಳಿಗಾಗಿ ಮಂಗಳೂರಿಗೆ ಆಗಮಿಸಿದ್ದ ರಚಿತಾ ರಾಮ್ ಮಂಗಳೂರು ಕಮಿಷನರ್ ಶಶಿಕುಮಾರ್ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಕಮಿಷನರ್ ಕಚೇರಿಗೆ ಭೇಟಿ ನೀಡಿದ್ದಾರೆ. ಮಂಗಳೂರು ನಗರ ಪೊಲೀಸರ ಜೊತೆ ಒಂದಷ್ಟು ಹೊತ್ತು ಮಾತುಕತೆಯನ್ನು ನಡೆಸಿದ್ದಾರೆ. ಎಸಿಪಿ, ಇನ್ಸ್ಪೆಕ್ಟರ್, ಪಿಎಸ್ಐಗಳು ಹಾಗೂ ಕಚೇರಿ ಸಿಬ್ಬಂದಿಗಳ ಜೊತೆ ರಚಿತಾ ಮಾತಾಡಿದ್ದಾರೆ. ರಚಿತಾ ರಾಮ್ರನ್ನು ಸನ್ಮಾನಿಸಿ ಗೌರವಿಸಿದೆ ಮಂಗಳೂರು ಕಮಿಷನರ್ ಶಶಿಕುಮಾರ್ ಮತ್ತು ಅವರ ತಂಡ. ನಟಿ ರಚಿತಾ ರಾಮ್ ಜೊತೆ ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಪೊಲೀಸರು ಮುಗಿಬಿದ್ದಿದ್ದಾರೆ. ಎಲ್ಲರ ಜೊತೆ ಫೋಟೋ ತೆಗೆಸಿಕೊಂಡು ಖುಷಿಪಟ್ಟಿದ್ದಾರೆ ರಚಿತಾ. ಕೋವಿಡ್ ವೇಳೆ ಪ್ರಾಣದ ಹಂಗು ತೊರೆದು ಕೆಲಸ ಮಾಡಿದ ಪೊಲೀಸರಿಗೆ ರಚಿತಾ ಅವರು ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಉತ್ತರೋತ್ತರವಾಗಿ ಬೆಳೀತಾನೆ ಇದೆ. ದರ್ಶನ್, ಸುದೀಪ್, ಪುನೀತ್ ರಾಜ್ಕುಮಾರ್, ಉಪೇಂದ್ರ, ರಮೇಶ್, ಶ್ರೀಮುರಳಿ, ಧ್ರುವ ಸರ್ಜಾ, ಅಜಯ್ ರಾವ್, ಹಿಂಗೆ ಯು ನೇಮ್ ಎನಿ ಆಕ್ಟರ್ ಶಿ ಹಸ್ ಆಕ್ಟೆಡ್ ವಿತ್ ಸಣ್ಣ ಪುಟ್ಟ ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರು ಶ್ರೀನಿವಾಸ್ ಅವರು ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಲಿಕ್ಕೆ ಬಂದಿದ್ದರು. ಆಗ ಹಿಂಗೆ ರಚಿತಾ ರಾಮ್ ಅವರು ಬಂದಿದ್ದಾರೆ ಅಂತ ಹೇಳಿದರು. ಸೊ ನಾನು ಖುದ್ದು ರಚಿತಾ ರಾಮ್ ಅವರ ಅಭಿಮಾನಿ. ಅದ್ರ ಜೊತೆಗೆ ನಮ್ಮೆಲ್ಲ ಇಲಾಖೆಯಲ್ಲಿ ಮೋಸ್ಟ್ಲಿ ಎಲ್ಲರೂ ರಚಿತಾ ರಾಮ್ ಅವರ ಅಭಿಮಾನಿ. ಹಾಗಾಗಿ ನೋಡ್ರಿ, ಕರ್ಸಕ್ಕಾಗತ್ತೆ, ನಮ್ಮ ಆಫೀಸಿಗೆ ಕರೆಸ್ರಿ, ಒಂದು ಸ್ವಲ್ಪ ನಮ್ಮ ಸಿಬ್ಬಂದಿ ಎಲ್ಲರ ಜೊತೆ ಮಾತಾಡಲಿ ಅಂತಂದು ಹೇಳಿದೆ. ನಾನು ನಮ್ಮ ಹುಡುಗರಿಗೆ ಹೇಳ್ತಿದ್ದೆ, ನನ್ನ ಇಬ್ಬರು ಹುಡುಗರು ಬಂದಿದ್ದಾರೆ. ಸೊ ನಿನ್ನೆ ರಾತ್ರಿನೇ ಹೊರಡಬೇಕಾಗಿರುವಂಥ ಒಂದು ಸಿಚುಯೇಷನ್ ಇತ್ತು. ಸೊ ನಮ್ಮ ತಾಯಿ ಹೇಳಿದ್ರು, ಬೇಡ ಬೇಡ, ಲಿಸ್ಟ್ ಫಾರ್ಮ್ ಆಗುತ್ತೆ, ಒಂದು ಡ್ರೈವಿಂಗ್ ಮಾಡೋದು ಕಷ್ಟ ಆಗುತ್ತೆ ಹಂಗೆ ಅಂತ. ಸರಿ, ಓಕೆ, ಬೆಳಿಗ್ಗೆ 10 ಗಂಟೆಗೆ ಹೊರಡೋಣ ಅಂತ ಇತ್ತು. 10 ಗಂಟೆಗೆ ಎದ್ದು ಹೊರಡಬೇಕಾದ್ರೆ ಸ್ವಲ್ಪ ಬ್ರೇಕ್ಫಾಸ್ಟ್ ಬರೋದು ಲೇಟ್ ಆಯಿತು. ಓಕೆ, ಅದು ಕ್ಯಾನ್ಸಲ್ ಆಯಿತು. ಅದಾದ ನಂತರ ನೆನ್ನೆ ಪಪಾಸ್ ಹೋಗಿ ಐಸ್ ಕ್ರೀಮ್ ತಿನ್ಕೊಂಡು ಬಂದೆ. ಥ್ರೋಟಿಗೆ ಪ್ರಾಬ್ಲಮ್ ಇದ್ರು ಅದೊಂಥರ ಮೆಡಿಸಿನ್ ಇದೆ, ಐಸ್ ಕ್ರೀಮ್ ತಿಂದರೆ ಎಲ್ಲೋ ಹೋಗುತ್ತೆ ಥ್ರೋಟ್ ಇನ್ಫೆಕ್ಷನ್ ನನಗೆ ಹೋಗೋದು. ಸೊ ನೆನ್ನೆ ಆಯಿತು, ಕೊನೆಗೆ ಹೇಳಿದೆ ಲಾಸ್ಟ್ ಪಪಾಸ್ ಹೋಗ್ಬಿಟ್ಟು ಹಾಗೆ ಹೊರಡೋಣ ಅಂತ. ಓಕೆ, ಪಪಾಸ್ ಹೋಗ್ತಿರ್ಬೇಕಾದ್ರೆ ನನಗೆ ಸರಿಂದ ಕಾಲ್ ಬಂತು, ಲೈಕ್ ಮ್ಯಾಂಗ್ಳೂರಲ್ಲಿ ಇದ್ದೀರಂತೆ, ಊರಲ್ಲಿ ಇದ್ದೀರಂತೆ, ಬನ್ನಿ ಅಂತ. ಸರಿ, ಓಕೆ. ಎಲ್ಲೆಲ್ಲ ಮಂಗಳೂರಿಗೆ ಎಂಟ್ರಿ ಆಗಿದ ಕೂಡಲೇ ಹೋರ್ಡಿಂಗ್ಸ್ ನೋಡಿದ ಕೂಡಲೇ ನಂಗೆ ತುಂಬ ಖುಷಿ ಆಯಿತು. ಬೆಂಗಳೂರಲ್ಲಿ ನಮ್ಮದು ಈಸ್ ಆಕ್ಚುಲಿ ಪ್ಲಾನಿಂಗ್ ಮುಂದಿನ ವರ್ಷದಿಂದ ಬೆಂಗಳೂರಲ್ಲಿ ಅದನ್ನ ತುಂಬ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡುವಂಥದ್ದು. ಬಟ್ ಮ್ಯಾಂಗ್ಳೂರ್ ಬಂದ ಕೂಡಲೇ ಅನ್ಕೊಂಡಿರಲಿಲ್ಲ